ಕೆಲವೊಂದು ವಿಷಯಗಳನ್ನು ಕೇಳಿದರೆ ಸಾಲದು, ಅವುಗಳನ್ನು ಅನುಭವಿಸಬೇಕು. ಕೆಲವೊಂದು ವಿಷಯಗಳನ್ನು ಹೇಳಿದರೆ ಸಾಲದು, ಅವುಗಳನ್ನು ನೋಡಬೇಕು. ಹೌದು ಸ್ನೇಹಿತರೆ, ಅಂತಹ ಕೆಲವೊಂದು ಚಮತ್ಕಾರಿ ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದುವೇ ಆಂಜನೇಯನ ಶಕ್ತಿ, ಅದುವೇ ಆಂಜನೇಯನ ಪವಾಡ. ಏನೆಲ್ಲ ಆಂಜನೇಯ ಈ ಭೂಮಿ ಮೇಲೆ ಮಾಡುತ್ತಿದ್ದಾನೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಕೊನೆವರೆಗೂ ನಿಮಗೆ ಸಾಕ್ಷಿಯಾಗಿದೆ. ನಮಸ್ಕಾರ ಸ್ನೇಹಿತರೆ, ಭಾರತದಲ್ಲಿ ಸ್ಥಿತಗೊಂಡಿರುವ ಒಂದು ಅದ್ಭುತ ದೇವಸ್ಥಾನದಲ್ಲಿ ಆಂಜನೇಯ ರೂಪದಲ್ಲಿರುವ ಒಂದು ಕೋತಿ ದೇವಸ್ಥಾನದಲ್ಲಿ ಸ್ಥಾಪಿಸಿಕೊಂಡಿರುವಂತಹ ದೇವರಿಗೆ ಪೂಜೆ ಪುನಸ್ಕಾರ, ತಿಲಕ ಹಚ್ಚುವುದು, ಆರತಿ ಮಾಡುವುದು, ಗಂಟೆ ಬಾರಿಸುವುದು, ನೈವೇದ್ಯ ಮಾಡುವುದು ಹಾಗೂ ಇನ್ನಿತರ ಪಾಠಗಳನ್ನು ಕೂಡ ಮಾಡುತ್ತಿದೆ ಅಂದರೆ ಅಚ್ಚರಿ ಪಡಬೇಕಾಗಿಲ್ಲ. ಒಂದು ಮಾನ್ಯತೆಯ ಪ್ರಕಾರ ಈ ದೇವಸ್ಥಾನದಲ್ಲಿ ಅರ್ಚಕರಾಗಲಿ ಪೂಜಾರಿಗಳಾಗಲಿ ಎಲ್ಲವೂ ಆಂಜನೇಯ ರೂಪದಲ್ಲಿರುವ ಈ ಕೋತಿಯೇ ಆಗಿದೆ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ನಿಜ, ನೋಡಿದ್ದು ನಿಜ. ಇದು ವಿಶ್ವದಲ್ಲಿಯೇ ಇಂತಹ ಒಂದು ವಿಚ್ಛಿನ್ನ ದೇವಸ್ಥಾನ ನೀವೆಲ್ಲಿಯೂ ನೋಡಲು ಸಾಧ್ಯವೇ ಇಲ್ಲ. ಯಾಕಂದರೆ ಒಂದು ದೇವಸ್ಥಾನದ ಸಂಪೂರ್ಣ ಜವಾಬ್ದಾರಿಯನ್ನು ಈ ಒಂದು ಕೋತಿ ಮಾಡುತ್ತಿದೆ ಎಂದರೆ ನಿಜಕ್ಕೂ ಅಚ್ಚರಿ ಪಡುವಂತಹ ವಿಷಯವಾಗಿದೆ. ಈ ವಿಷಯ ಕೇಳಿ ನಿಮಗೂ ಕೂಡ ಆಶ್ಚರ್ಯವಾಗಿರಬೇಕು. ಹಾಗಾದರೆ ಇಂತಹ ವಿಸ್ಮಯಕಾರಿ ದೇವಸ್ಥಾನ ಆಗಲಿ, ಆ ಕೋತಿಯಾಗಲಿ ಎಲ್ಲಿದೆ, ಹೇಗಿದೆ ಎಂಬುದರ ಆಶ್ಚರ್ಯಕರ ವಿಷಯವನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಫೋಕಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಭಾರತ ದೇಶದ ರಾಜಸ್ಥಾನ್ ರಾಜ್ಯದ ಅಜ್ಮೀರ್ನಲ್ಲಿ ಒಂದು ವಿಸ್ಮಯಕಾರಿ ಆಂಜನೇಯನ ದೇವಾಲಯವಿದೆ. ಹಿಂದೆ ಇಲ್ಲಿಯೇ ಮಹಾಭಾರತದ ಸಮಯದಲ್ಲಿ ಬಜರಂಗಬಲಿ ಭೀಮನ ಗರ್ವವನ್ನು ಮುರಿದಿದ್ದ ಎಂದು ನಂಬಲಾಗಿದೆ. ಈ ದೇವಸ್ಥಾನವನ್ನು ಇಲ್ಲಿ ಬಜರಂಗಗಢ ಮಂದಿರ ಎಂದು ಕರೆಯಲಾಗುತ್ತದೆ. ಅಜ್ಮೀರ್ನಲ್ಲಿರುವಂತಹ ಸುಂದರ ಸರೋವರದ ಪಕ್ಕದಲ್ಲಿ ಈ ಅದ್ಭುತ ದೇವಸ್ಥಾನ ಸ್ಥಿತಗೊಂಡಿದೆ. ದೇಶ ವಿದೇಶಗಳಿಂದ ಸಾವಿರಾರು ಭಕ್ತರು ಈ ಅದ್ಭುತವಾದ ನೈಸರ್ಗಿಕ ಸ್ವಯಂಭೂ ಆಂಜನೇಯ ದೇವಸ್ಥಾನಕ್ಕೆ ಪ್ರತಿನಿತ್ಯ ಭೇಟಿ ಕೊಡುತ್ತಾರೆ. ಈ ದೇವಸ್ಥಾನದ ವಿಶೇಷ ಏನೆಂದರೆ, ನಿಮಗೆ ದೇಹದಲ್ಲಿ ಯಾವುದೇ ರೀತಿಯ ಶಕ್ತಿ ಕುಗ್ಗಿದಾಗ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆಂಜನೇಯನಿಗೆ ಒಂದು ಬಾಳೆಹಣ್ಣು ನೈವೇದ್ಯ ಮಾಡಿದರೆ ಸಾಕು, ನಿಮಗೆ ನಿಮ್ಮಲ್ಲಿ ಬೇಕಾಗುವಂತಹ ಶಕ್ತಿಯು ವಾಪಸ್ಸು ದೊರೆಯುತ್ತದೆ ಎನ್ನುವ ಅಗಾಧ ನಂಬಿಕೆ ಇಲ್ಲಿನ ಭಕ್ತ ಮಂಡಳಿಯಲ್ಲಿದೆ. ಇಲ್ಲಿರುವ ಆಂಜನೇಯ ಮೂರ್ತಿಯು ವಿಶ್ವದಲ್ಲಿಯೇ ಅತಿ ವಿಚ್ಛಿನ್ನವಾಗಿದೆ. ಕಾರಣ ನೀವೇ ಸ್ವಲ್ಪ ಗಮನವಿಟ್ಟು ನೋಡಿ. ಆಂಜನೇಯನ ಮೂಗು ಹಾಗೂ ಬಾಯಿ ಒಂದು ರಂಧ್ರದ ಹಾಗೆ ಇದೆ. ಇಲ್ಲಿಯ ಮಾನ್ಯತೆಯ ಪ್ರಕಾರ ಈ ರಂಧ್ರದ ಮೂಲಕ ಏನನ್ನಾದರೂ ನೀವು ನೈವೇದ್ಯ ಮಾಡಿದರೆ ಅದು ನೇರವಾಗಿ ಆಂಜನೇಯನಿಗೆ ತಲುಪುತ್ತದೆ ಎಂದು ಭಕ್ತರ ನಂಬಿಕೆಯಾಗಿದೆ. ಈ ದೇವಸ್ಥಾನದ ವಿಶೇಷತೆ ಇನ್ನೊಂದಾದರೆ, ಈ ದೇವಸ್ಥಾನದ ವಿಸ್ಮಯ ಇಲ್ಲಿದೆ. ಹೌದು, ಅದುವೇ ಇಲ್ಲಿರುವ ಒಂದು ಕೋತಿ. ಈ ದೇವಸ್ಥಾನದ ಮುಖ್ಯ ಆಕರ್ಷಣೆಯೇ ರಾಮು ಎಂಬ ಕೋತಿ. ರಾಮು ಈ ದೇವಸ್ಥಾನದಲ್ಲಿ ಸ್ಥಿತಗೊಂಡಿರುವ ಮಾರುತಿಯ ಪೂಜೆಯನ್ನು ಭಕ್ತಿ ಭಾವದಿಂದ ನಿಷ್ಠೆಯಿಂದ ಪ್ರತಿನಿತ್ಯ ಮಾಡುತ್ತಾನೆ. ಅಂದ ಹಾಗೆ ಈ ದೇವಸ್ಥಾನದಲ್ಲಿ ರಾಮು ಆಂಜನೇಯನ ಅಭಿಷೇಕ, ಪೂಜೆ ಪುನಸ್ಕಾರ, ನೈವೇದ್ಯ ಆಗಲಿ, ಗಂಟೆ ಬಾರಿಸುವುದಾಗಲಿ, ಇಲ್ಲಿಗೆ ಬರುವ ಭಕ್ತರಿಗೆ ಪ್ರಸಾದ ನೀಡುವುದಾಗಲಿ ಹಾಗೂ ಆಶೀರ್ವಾದವನ್ನು ಕೊಡುವುದಾಗಲಿ ಎಲ್ಲ ಕಾರ್ಯಕ್ರಮಗಳನ್ನು ಚಾಚು ಚಪ್ಪದೆ ಆನಂದವಾಗಿ ಸಲೀಸವಾಗಿ ಮಾಡುತ್ತಾನೆ. ಇದೇ ಕಾರಣ ಇಲ್ಲಿಗೆ ಬರುವ ಭಕ್ತರು ಮೊದಲು ಆಂಜನೇಯನ ದರ್ಶನ ಪಡೆದು ಆಮೇಲೆ ಈ ರಾಮುವಿನ ದರ್ಶನ ಕೂಡ ಪಡೆಯುತ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೇವಸ್ಥಾನದಲ್ಲಿ ನುಡಿಯುವ ಹನುಮಾನ್ ಚಾಲೀಸವನ್ನು ರಾಮು ಆನಂದದಿಂದ ಭಕ್ತಿ ಭಾವದಿಂದ ಕೇಳುತ್ತಾನೆ. ಹನುಮಾನ್ ಚಾಲೀಸ ಮುಗಿದ ನಂತರ ರಾಮು ದೇವಸ್ಥಾನದ ಗಂಟೆಯನ್ನು ಕೂಡ ಬಾರಿಸುತ್ತಾನೆ. ಈ ಎಲ್ಲ ಕಾರ್ಯಕ್ರಮವನ್ನು ನೋಡುವ ಭಕ್ತ ಮಂಡಳಿ ರಾಮುವನ್ನ ಆಂಜನೇಯನ ರೂಪವೆಂದೇ ನಂಬಿದ್ದಾರೆ. ಅಂದ ಹಾಗೆಯೇ ಈ ಆಂಜನೇಯ ಭಕ್ತ ಈ ದೇವಸ್ಥಾನಕ್ಕೆ ಬಂದಿದ್ದಾದ್ರೂ ಹೇಗೆ ಎನ್ನುವ ಕುತೂಹಲಕಾರಿ ವಿಷಯವನ್ನ ಮೊದಲು ತಿಳಿಯೋಣ. ರಾಮುವಿನ ಭೂತಕಾಲವನ್ನು ಈ ದೇವಸ್ಥಾನದ ಚೌಕಿದಾರರಾದಂತಹ ಓಂಕಾರ್ ಸಿಂಗ್ ಹೇಳುವ ಪ್ರಕಾರ ರಾಮು ಅವರ ಅತ್ಯಂತ ಪ್ರೀತಿಯ ಕೋತಿಗಿಂತ ಒಬ್ಬ ವ್ಯಕ್ತಿಯಾಗಿದ್ದಾರೆಂದು ನಂಬಿದ್ದಾರೆ.
ಸುಮಾರು 7 ರಿಂದ 8 ವರ್ಷಗಳ ಹಿಂದೆ ಒಬ್ಬ ಕೋತಿ ಆಡಿಸುವ ಈ ದೇವಸ್ಥಾನದ ಹತ್ತಿರ ಅನಾರೋಗ್ಯದಿಂದ ಬಳಲುತ್ತಿದ್ದ ಈ ಕೋತಿಯನ್ನು ಇಲ್ಲಿಯೇ ಬಿಟ್ಟು ಹೋಗಿದ್ದ. ಆ ಸಮಯದಲ್ಲಿ ಒಂದು ರಾತ್ರಿ ಚಳಿಯಿಂದ ನಡುಗುತ್ತಿದ್ದ ಆ ಕೋತಿಯ ಮೇಲೆ ಓಂಕಾರ್ ಸಿಂಗ್ ಅವರ ಕಣ್ಣು ಬೀಳುತ್ತದೆ. ಆಗ ಓಂಕಾರ್ ಸಿಂಗ್ ಆ ಕೋತಿಯ ಆರೈಕೆಯನ್ನು ಮಾಡಿ ಸಾಯುತ್ತಿದ್ದ ಕೋತಿಯನ್ನು ಬದುಕಿಸುತ್ತಾರೆ. ಸ್ವಲ್ಪ ದಿನಗಳ ನಂತರ ಆ ಕೋತಿ ಚೇತರಿಸಿಕೊಳ್ಳುತ್ತದೆ ಹಾಗೂ ಓಂಕಾರ್ ಸಿಂಗ್ ಅವರ ಜೊತೆಯಲ್ಲಿ ದೇವಸ್ಥಾನದಲ್ಲಿ ಕಾಲವನ್ನು ಕಳೆಯಲು ಪ್ರಾರಂಭ ಮಾಡುತ್ತದೆ. ಹೇಳಿದ ಒಂದೊಂದು ಕೆಲಸವು ಚಾಚು ತಪ್ಪದೆ ಮಾಡಲು ಪ್ರಾರಂಭಿಸುತ್ತದೆ. ಹೀಗಿರುವಾಗ ಓಂಕಾರ್ ಸಿಂಗ್ ಕೋತಿಗೆ ರಾಮು ಎಂದು ನಾಮಕರಣ ಮಾಡುತ್ತಾರೆ. ನೋಡುತ್ತಲೇ ಆ ರಾಮು ಪೂಜಾರಿಗಳ ಕೆಲಸ, ಓಂಕಾರ್ ಸಿಂಗ್ ಅವರ ಕೆಲಸ ಹಾಗೂ ಇನ್ನಿತರ ದೇವಸ್ಥಾನದ ಕೆಲಸಗಳನ್ನು ಸಂಪೂರ್ಣವಾಗಿ ಮಾಡಲು ಪ್ರಾರಂಭಿಸುತ್ತದೆ. ಮನುಷ್ಯರಿಂದ ಆಗದೇ ಇರುವಂತಹ ಹಲವಾರು ಕೆಲಸಗಳನ್ನು ರಾಮು ಖುದ್ದಾಗಿ ಮಾಡಲು ಪ್ರಾರಂಭಿಸುತ್ತಾನೆ. ಹೀಗೆ ಇಲ್ಲಿರುವ ಆಂಜನೇಯ ಎಷ್ಟು ಮುಖ್ಯವಾಗಿದ್ದನೋ ಅಷ್ಟೇ ಮುಖ್ಯ ಈ ದೇವಸ್ಥಾನದಲ್ಲಿರುವ ಈ ಕೋತಿ ಅಂದರೆ ರಾಮು ಕೂಡ ಅಂದರೆ ತಪ್ಪಾಗಲಾರದು. ಇದೇ ಕಾರಣ ರಾಮು ಇಲ್ಲಿ ಆಂಜನೇಯ ರೂಪವೆಂದೇ ನಂಬಿ ಎಲ್ಲರೂ ಆಶೀರ್ವಾದವನ್ನು ಪಡೆಯುತ್ತಾರೆ. ವೀರ ಆಂಜನೇಯನನ್ನು ಪ್ರತಿ ಶನಿವಾರ ಪೂಜಿಸಿದರೆ ಇದು ಹೆಚ್ಚು ಶಕ್ತಿ ಮತ್ತು ಸಾಮರ್ಥ್ಯವನ್ನು ನೀಡಬಲ್ಲದು. ಇದು ಶನಿಯ ದುಷ್ಟ ಪರಿಣಾಮವನ್ನು ನಿವಾರಿಸುತ್ತದೆ. ಇದು ದೈಹಿಕ ಮತ್ತು ಮಾನಸಿಕ ಅಸ್ವಸ್ಥತೆಯನ್ನು ಗುಣಪಡಿಸುತ್ತದೆ. ಆತಂಕವನ್ನು ಹೋಗಲಾಡಿಸುವುದರಿಂದ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸಮಸ್ಯೆಗಳನ್ನು ಜಯಿಸಲು ನಿಮಗೆ ಇದು ಸಹಾಯ ಮಾಡುತ್ತದೆ. ಇದೇ ಕಾರಣ ಹನುಮ ಜಯಂತಿಯಂದು ಹಲವಾರು ಹನುಮನ ಭಕ್ತರು ವೀರ ಆಂಜನೇಯನ ವೇಷ ಧರಿಸಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡುತ್ತಾರೆ. ಎಲ್ಲಿಂದಲ್ಲದೆ ಹನುಮನ ಹಾಗೆ ಜಿಗಿಯುವ ಪ್ರಯತ್ನ ಮಾಡುತ್ತಾರೆ. ಅಷ್ಟು ಶಕ್ತಿ ಅವರಲ್ಲಿ ಇರುತ್ತದೆ. ಮಹಾಭಾರತದಲ್ಲಿ ಹೇಳಿದಂತೆ ರಾಮಾಯಣ ಕಾಲದ ಹನುಮಂತನು ಮಹಾಭಾರತ ಯುದ್ಧಕ್ಕೂ ಮೊದಲು ಭೀಮನನ್ನು ಭೇಟಿಯಾಗಿದ್ದನು ಎಂದು ನಂಬಲಾಗಿದೆ. ಒಮ್ಮೆ ಭೀಮನು ತನ್ನ ಪತ್ನಿ ದ್ರೌಪದಿಯ ಆಸೆಯ ಮೇರೆಗೆ ಸೌಗಂಧಿಕ ಎನ್ನುವ ಆಕಾಶದ ಹೂವನ್ನು ತರಲು ಹೋಗುತ್ತಾನೆ. ದಾರಿಯಲ್ಲಿ ಭೀಮನು ಮರದ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದ ಕೋತಿಯನ್ನು ಕಾಣುತ್ತಾನೆ. ಆ ಕೋತಿಯು ಭೀಮನ ನಡಿಗೆಗೆ ತನ್ನ ಬಾಲದಿಂದ ಅಡ್ಡ ಹಾಕುತ್ತದೆ. ಇದರಿಂದ ಕೋಪಗೊಂಡ ಭೀಮನು ಕೋತಿಯ ಬಾಲವನ್ನು ಸರಿಸುವಂತೆ ಹೇಳುತ್ತಾನೆ. ಆಗ ಆ ಕೋತಿಯು ನೀನೇ ಬೇಕಾದರೆ ತನ್ನ ಬಾಲವನ್ನು ಬದಿಗಿಟ್ಟು ನಂತರ ಹೋಗು ಎನ್ನುತ್ತದೆ. ಆಗ ಭೀಮನು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಆ ಕೋತಿಯ ಬಾಲವನ್ನು ಸರಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ಆ ಕೋತಿ ಸಾಮಾನ್ಯ ಕೋತಿ ಇಲ್ಲ ಎಂದು ತಿಳಿದು ಭೀಮನು ಕೋತಿಯನ್ನು ಯಾರೆಂದು ವಿಚಾರಿಸಿದಾಗ ಆಗ ಆ ಕೋತಿಯು ನಾನು ರಾಮನ ಬಂಟ ಹನುಮಂತ, ನಾವಿಬ್ಬರು ವಾಯುಪುತ್ರರು, ನಾನು ನಿನ್ನ ಸೋದರನೆಂದು ಸಂಬಂಧದಲ್ಲಿ ತಿಳಿಸುತ್ತಾನೆ. ಸ್ನೇಹಿತರೆ, ಇದೇ ಥರ ಮಾರುತಿ, ಹನುಮಂತ, ವಾಯುಪುತ್ರ, ಆಂಜನೇಯನ ಬಗ್ಗೆ ಹಲವಾರು ಕಥೆಗಳಿವೆ. ಮುಂದಿನ ಭಾಗಗಳಲ್ಲಿ ಇಂತಹ ಇನ್ನೂ ಕುತೂಹಲಕಾರಿ ವಿಷಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿಯವರೆಗೆ ಜಯ ಆಂಜನೇಯ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.